ಶ್ರೀಮತಿ ವಿನೋದಾ ವಿಠಲ್ ಕುಲಾಲ್ ಇವರ ಪರವಾಗಿ ಎಲ್ಲ ಅತಿಥಿಗಳನ್ನ ವಿಮರ್ಶನೆ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಸೇರಿಕೊಂಡು ದೀಪ ಬೆಳಗುವುದರ ಮೂಲಕ ಅಸಂಗಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದೀಪ ಬೆಳಗುವುದರ ಮೂಲಕ ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವುದರಲ್ಲಿ ಈ ಮಳೆ ಕೂಡ ಯಶಸ್ಸಿನತ್ತ ಹೋಗಲಿ ಅಂತ ಆಶ್ರಯಿಸ್ತಾ ಶುಭ ಹಾರೈಸ್ತಾ ನಮ್ಮ ಅತಿಥಿಗಳು ದೀಪವನ್ನ ಬೆಳಗಿಸ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ನಮ್ಮ ಶುಭ ಹಾರೈಕೆಯನ್ನ ವಿನೂತನ ಮಳಿಗೆಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಉದ್ಘಾಟಕರಾಗಿ ಬಂದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮೆಲ್ಲರನ್ನ ಅಚ್ಚುಮೆಚ್ಚಿನ ಶಾಸಕರು ಶ್ರೀ ಯುಟಿ ಖಾದರ್ ಅವರು, ಶ್ರೀ ಹಾಜಿ ಅಬ್ದುಲ್ ರಶೀದ್ ಅನ್ನದ ಎಲ್ಲ ಗಣ್ಯರಿಗೂ ಆತ್ಮೀಯವಾದ ಶುಭ ಹಾರೈಕೆಯನ್ನ ಶ್ರೀ ವಿಠಲ್ ಕುಲಾಲ್ ಹಾಗೂ ವಿನೋದ ಕುಲಾಲ್ ಹಾಗೂ ವಿಕೆ ಫರ್ನಿಚರ್ ನ ಧನ್ಯವಾದಗಳನ್ನು ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಇವತ್ತಿನ ಉದ್ಘಾಟಕರಾಗಿ ಈ ಒಂದು ಮಳಿಗೆಯನ್ನ ಉದ್ಘಾಟನೆ ಮಾಡಿದಂತಹ ರಾಜ್ಯಾಧ್ಯಕ್ಷರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಗೆಯೇ ಲೋಕಸಭಾ ಕ್ಷೇತ್ರ ಮಳಿಗೆಯನ್ನು ಉದ್ಘಾಟನೆ ಮಾಡಿದಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಗೆಯೇ ಲೋಕಸಭಾ ಕ್ಷೇತ್ರ ಸಂಸದರಾದಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಇದೀಗ ಶುಭಾಶಯದ ಮಾತುಗಳನ್ನ ಆಡಬೇಕಾಗಿ ನಾನು ಮತ್ತು ಎಲ್ಲ ತಂಡದ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ನೂತನವಾಗಿರ್ತಕ್ಕಂಥ ವಿಕೆ ಫರ್ನಿಚರ್ಸ್ನ ಶಾಖೆ ತೊಕ್ಕೊಟ್ಟನ್ನ ಲೋಕಾರ್ಪಣೆ ಮಾಡಿದ್ದೇವೆ. ನಾನು ಎಲ್ಲ ಪ್ರಮುಖರು ಸೇರಿ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಇರಲಿ, ವಿಠಲ್ ಕುಲಾರ್ ಅವರು ಶ್ರೇಷ್ಠ ಒಬ್ಬ ದೊಡ್ಡ ಉದ್ಯಮಿಯಾಗಿ ಬೆಳೀಲಿ ಇಂಥವರಿಗೆ ಶುಭವನ್ನು ಹಾರೈಸ್ತೇನೆ. ಈಗಾಗಲೇ ಮಂಗಳೂರಲ್ಲಿ ಇದು ಅತ್ಯುತ್ತಮವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದೆ, ಗ್ರಾಹಕರನ್ನು ಆಕರ್ಷಣೆ ಮಾಡಿದೆ, ಒಳ್ಳೆಯ ಗುಣಮಟ್ಟದ ಫರ್ನಿಚರ್ಸ್ಗಳನ್ನು ಕೊಟ್ಟಿದೆ. ಯಾಕೆ ಹೇಳಿದ್ರೆ ಇದರ ಒಂದು ಫಲಾನುಭವಿ ನಾನೇ. ನನ್ನ ಮನೆಗಾಗಲಿ ನನ್ನ ಕಚೇರಿಗಾಗಲಿ ಕೊಟ್ಟಿರ್ತಕ್ಕಂಥ ಎಲ್ಲವೂ ವಿಕೆ ಫರ್ನಿಚರ್ಸ್. ಕಳೆದ 3 ವರ್ಷದಿಂದ ನೋಡಿದೆ ನಾನು. ಒಂದು ಒಳ್ಳೆಯ ಗುಣಮಟ್ಟದ ಇವತ್ತು ಫರ್ನಿಚರ್ಸ್ಗಳನ್ನು ಇದು ಒದಗಿಸ್ತದೆ. ಹೇಳಿದ್ರೆ ಇಚ್ಛಾಶಕ್ತಿ ಇದ್ದರೆ, ಸಾಧನೆ ಮಾಡತಕ್ಕಂಥ ಮನಸ್ಸುಗಳಿದ್ರೆ ಮತ್ತು ಗ್ರಾಹಕರಲ್ಲಿ ದೇವರನ್ನು ಕಂಡ್ರೆ ಹೇಗೆ ಒಬ್ಬ ಯಶಸ್ವಿ ಸಾಧಕ ಆಗ್ಬೋದು ಅನ್ನೋದಕ್ಕೆ ವಿಠಲ್ ಕುಲಾಲ್ ಬಹಳ ಒಬ್ಬ ಪರಿಣತರಾಗಿರ್ತಕ್ಕಂಥ ಈ ಇದರಲ್ಲಿ ಸಾಧಕ ಅಂತ ತಿಳ್ಕೊಂಡಿದ್ದೇನೆ. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ. ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಸಂಸ್ಥೆಯಾಗಿ 100 ಶಾಖೆಗಳನ್ನು ತೆರೆಯುವ ಶಕ್ತಿ ಭಗವಂತ ಕೊಡಲಿ ಅಂತ ಇದಕ್ಕೆ ಶುಭವನ್ನು ಹಾರೈಸಿ. ಸಂಸದರು ದಯಮಾಡಿ ಒಂದು ಸ್ಮರಣಿಕೆಯನ್ನ ತಗೊಳ್ಬೇಕು. ಇದೀಗ 3ನೇ ಹೊಸದಾದ ಮಳಿಗೆಯನ್ನ ತೊಕ್ಕೊಟ್ಟು ಜಂಕ್ಷನ್ ಅಲ್ಲಿ ಪ್ರಾರಂಭಗೊಳ್ಳಿರಬೇಕು ಅನ್ನೋಂಥದ್ದು ನಮ್ಗೆ ಆಶಯದಲ್ಲಿರುವಂತದ್ದು. ಈಗಾಗಲೇ 2 ಮಳಿಗೆಗಳಿದ್ದು ಎಲ್ಲರ ಆಕರ್ಷಣೆಗೆ ಒಳಗೊಂಡಂತಹ ವಿಕೆ ಫರ್ನಿಚರ್ ಹಾಗೂ ಒಂದು ಹೊಸದಾದ ಮಳಿಗೆಯನ್ನ ಪ್ರಾರಂಭಗೊಂಡಿದೆ. 3ನೇ ಮಳಿಗೆ 3 ಮಳಿಯಂತ್ರಿತವಾದಂತಹ ಮಳಿಗೆ. ಮನೆಗೆ ಬೇಕಾದಂತಹ ಎಲ್ಲ ಪೀಠೋಪಕರಣಗಳು, ವಿಭಿನ್ನವಾದಂತಹ ಇಂಟೀರಿಯರ್ ಡಿಸೈನ್, ಡೆಕೋರ್ ಪೀಸಸ್ಗಳು ನಾವು ಈಗಾಗಲೇ ನೋಡ್ಲಿಕ್ಕೆ ಹೋಗುವಾಗಲೇ ಇದೆಲ್ಲ ತಗೊಳ್ಬೇಕನ್ನುವಂತ ಹಂಬಲವನ್ನ, ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡುವಂತಹ ಉತ್ತಮವಾದಂತಹ ಮಳಿಗೆ. ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಮುಖ್ಯ ಅತಿಥಿಯಾಗಿ ಬಂದಂತಹ ನಮ್ಮೆಲ್ಲರಿನ ಅಚ್ಚುಮೆಚ್ಚಿನ ಮಾಜಿ ಮಿನಿಸ್ಟರ್ ಆದಂತಹ MLA ಮಂಗಳೂರು ಶ್ರೀ ಯುಟಿ ಖಾದರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ 1-2 ಮಾತುಗಳನ್ನ ಆಡಬೇಕು ಅಂತ. ನಮ್ಮೆಲ್ಲರ ಆತ್ಮೀಯ ಮಿತ್ರರಾಗಿರುವಂತಹ ವಿಠಲ್ ಕುಲಾಲ್ ಅವರು ತನ್ನ 3ನೇ ಎಲೆಕ್ಟ್ರಾನಿಕ್ ಸಂಸ್ಥೆಯನ್ನು ಕಲ್ಲಾಪಿನಲ್ಲಿ ಪ್ರಾರಂಭ ನಮಗೆ ಅತ್ಯಂತ ಸಂತೋಷ. ಹಾಗೂ ನಮ್ಮ ವಿಠಲ್ ಕುಲಾಲ್ ಅವರೆಲ್ಲ ನಮ್ಮ ಕುಟುಂಬಸ್ಥರೇ. ಹಾಗೂ ಈ ಒಂದು ವಿಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ ಸಂಸ್ಥೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ, ಈ ಒಂದು ಯಶಸ್ವಿಯ ಕಾರ್ಯ ಪ್ರತಿಯೊಬ್ಬ ಇತ್ತೀಚೆಗಳೇ, ಮುಂದಿನ ಹಿರಿಯ ಗಣ್ಯ ಅತಿಥಿಗಳೇ ಹಾಗೂ ಸಹೋದರ ಮಿತ್ರರೇ, ನಮ್ಮ ರವೀಂದ್ರ ಮಾಸ್ಟರ್ ಅವರೇ, ದಿನೇಶ್ ರವಿ ಅವರೇ, ಸುರೇಶ್ ಭಟ್ನಾಗರ್ ಅವರೇ, ದೀಪಕ್ ಪೂಜಾರ್ ಅವರೇ, ಬದ್ರುದ್ದೀನ್ ಅವರೇ ಹಾಗೂ ಡೈಜಿ ವರ್ಲ್ಡ್ನ
ಸನ್ಮಿತ್ರರೇ, ಮುಂದಿರುವ ಎಲ್ಲ ನಮ್ಮ ಮಾಧ್ಯಮದ ಸೋದರರೇ, ಇಲ್ಲಿ ಗಣ್ಯ ಅತಿಥಿಗಳಿಗೆ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನಗೆ ಅತ್ಯಂತ ಸಂತೋಷ. ಯಾಕಂತ ಹೇಳಿದರೆ, ಒಂದು AID ಆ ವೀಕೆ ತಮ್ಮ ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಕೂಡ ನಾನಲ್ಲಿ ಬಂದಿದೆ. ಇದು ಮತ್ತೆ 3 ವರ್ಷದಲ್ಲಿ ನೀವು ನೂತನವಾದ ತಮ್ಮ ಅತ್ಯಂತ ಆಧುನಿಕ ಮತ್ತು ತಂತ್ರಜ್ಞಾನ ಒಳಗೊಂಡಂತಹ ಒಂದು ವೀಕೆ ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಒಂದು ಕೇಂದ್ರವನ್ನು ಈಗ ನಮ್ಮ ಕ್ಷೇತ್ರದಲ್ಲಿ ನಮಗೆ ಪ್ರಾರಂಭಿಸುವುದು ಅತ್ಯಂತ ಸಂತೋಷ. ಅದು ಕೂಡ ಬಹುಶಃ ನಾವು ಚಿರಪರಿಚಿತರಾಗಿದ್ದು ಯಾವಾಗಲೂ ಕೂಡ ಇಲ್ಲಿಯ ನಿಮ್ಮ ಎಲ್ಲ ಕೋಲ ಮತ್ತು ನೇಮಕ್ಕೆ ಬರುವಂಥ ನಮ್ಮ ದಿನೇಶ್ ಅವರ ಮನೆ ಅಂಗಣದಲ್ಲೇ ಇವತ್ತು ನಮಗೆ ನಡೆದಿದ್ದು ಮತ್ತು ಕೂಡ ಖುಷಿ. ಅದಕ್ಕಿಂತ ಜಾಸ್ತಿ ಖುಷಿ ಅಂತ ಹೇಳಿದರೆ, ನಮ್ಮೆಲ್ಲ ಆತ್ಮ ಮಿತ್ರರಾಗಿದ್ದ ಯೂಸಫ್ ಮತ್ತು ಖಾದರ್ ಬಹುಶಃ ಇದರ ಒಂದು ಪಾಲ್ದಾರರು. ಸೊ ಈ 3 ಜನರು ಕೂಡ ನಮಗೆ ಭಾಳಷ್ಟು ಅತ್ಯಂತ ಬೇಕಾದವರು, ಪ್ಲಸ್ ಅತ್ಯಂತ ವಿಶ್ವಾಸವುಳ್ಳವರು ಮತ್ತು ಸಮಾಜಕ್ಕೆ ಪೂರಕವಾಗಿ ಎಲ್ಲರೂ ಕೂಡ ತಮ್ಮ ಕೆಲಸ ನಿರ್ವಹಿಸುವವರು. ಸೊ ಈ ಒಂದು ಈ ಒಂದು ಸಂಸ್ಥೆ ಅತ್ಯಂತ ಯಶಸ್ವಿಯಾದ ವಿಶ್ವಾಸ ನನಗೆ ಇವತ್ತು ಇದೆ. ಅದರ ಜೊತೆಲಿ ವಿಠಲ್ ಮತ್ತು ಕುಟುಂಬಸ್ಥರು ನಾನು ಅಭಿನಂದಿಸಿದೆ. ಯಾಕೆಂತ ಹೇಳಿದರೆ, ಯುವಕರಿಗೆ ಒಂದು ಮಾದರಿಯಾಗಿದ್ದುಕೊಂಡು ಇವತ್ತು ನಮಗೆ ಎಲ್ಲವೂ ಸಿಗ್ತಾರೆ. ಒಂದು ಮಾದರಿಯಾದ ಒಂದು ವಿಚಾರ ಸಿಗೋದು ಭಾಳಷ್ಟು, ಒಂದು ಮಾಡಲ್ ಆಗಿ ಯಾರನ್ನು ತೋರಿಸ್ಬೇಕಂತ ಹೇಳಿದರೆ ಭಾಳಷ್ಟು ಕಡಿಮೆ ಜನ ಸಿಗ್ತದೆ. ಮಾಡಲ್ ಆದ ಪೇರೆಂಟ್ಸ್ ಯಾರು ಬೇಕು ನಾವು ಇದು ಹುಡುಕಬೇಕು. ಮಾಡಲ್ ಅಂತ ಮಕ್ಕಳು ಯಾರಿದ್ದಾರೆ ಅಂತೇಳಿ, ಮಾದರಿಯಾದ ಮಕ್ಕಳು ಯಾರಂತ ಊರಿಗೆ ತೋರಿಸ್ಲಿಕ್ಕೆ ಇವನ್ನ ಹುಡುಕುವಂಥ ಪರಿಸ್ಥಿತಿ ಇವತ್ತು ಇದೆ. ಒಂದು ಮಾಡಲ್ ಆದ ಟೀಚರ್ ಹೇಗೆ ಇರಬೇಕಂತೇಳಿ ತೋರಿಸಲಿಕ್ಕೆ ಭಾಳ ಕಷ್ಟ ಆಗುವಂಥ ಪರಿಸ್ಥಿತಿ. ಮಾದರಿಯಾದ ಒಂದು ಮಾಡಲ್ದ ಯುವ ಜನಾಂಗ ವಿದ್ಯಾರ್ಥಿ ಹೇಗೆ ಇವತ್ತು ವ್ಯಾಪಾರದಲ್ಲಿ ಬೇಕಂತೇಳಿ ನಾವು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಏನು ಸಣ್ಣ ಮಟ್ಟ ಕಷ್ಟಪಟ್ಟು ಮೇಲೆ ಬಂದು ಅತ್ಯಂತ ಯಶಸ್ವಿಗೆ ಮುಟ್ಟುವಂಥ ಸಂದರ್ಭ. ಅದರಲ್ಲಿ ಬಹುಶಃ ಇವತ್ತು ನಮ್ಮ ಕುಲಾಲ್ ಅವರು ಇವತ್ತು ಮುಂದಿನ ಸ್ಥಾನದಲ್ಲಿ ಇವತ್ತು ನಿಲ್ಲುವಂಥ ವಿಚಾರ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈಗಾಗಲೇ ನಮ್ಮ MC ಅವರು ಹೇಳಿದ ಹಾಗೆ ಸೋಫಾ ಮತ್ತು ಇದರ ಫರ್ನಿಚರ್ ಸ್ಟಾರ್ಟ್ ಮಾಡಿ ಹಂತವಾಗಿ ಮೇಲೆ ಬಂದು ಮತ್ತೊಂದು ಪ್ರಾರಂಭವನ್ನು ಬಹುಶಃ ಇವತ್ತು ನಮ್ಮ ಲೇಡಿಲಲ್ಲಿ ಪ್ರಾರಂಭ ಮಾಡಿ, ತದನಂತರ ಅತಿ ಶೀಘ್ರದಲ್ಲೇ AIDಯಲ್ಲಿ ಪ್ರಾರಂಭ ಮಾಡಿ, ಮತ್ತೆ ಇವತ್ತು ಇಲ್ಲಿ ಪ್ರಾರಂಭ ಮಾಡಿ ಈ ಒಂದು ಈಸ್ ಅ ಮಾಡೆಲ್ ಟು ಆಲ್ ದಿ ಯಂಗ್ ಜನರೇಷನ್. ಯಾರು ತಮ್ಮ ಆ ವೃತ್ತಿನ ತಾವು ಈ ದೇಶದಲ್ಲೇ ಇವತ್ತು ಉಳಿಸಿಕೊಂಡು ಮುಂದೆ ತೆಗೆದು ಹೋಗುವಂತೆ ಹಲವಾರು ಜನಗಳು ಯಾರಿದ್ದಾರೆ ಅವ್ರಿಗೆ ಇನ್ಸ್ಪಿರೇಷನ್ ಮತ್ತು ಮಾಡೆಲ್ ಅಂತ ನಾನು ಹೇಳಲಿಕ್ಕೆ ನನಗೆ ಬಯಸ್ತೇನೆ. ನಮಗೆ ಇವತ್ತು ಅತಿ ಅಗತ್ಯ ಕೂಡ ಹೇಳಲಿಕ್ಕೆ ನಾನು ಹೇಳುವಂಥದ್ದು. ಯಾಕಂತ ಹೇಳಿದರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಡಿಗ್ರಿ ಕೈಗೆ ಸರ್ಟಿಫಿಕೇಟ್ ಜೊತೆಯಲ್ಲಿ ಪಾಸ್ಪೋರ್ಟ್ ಇಟ್ಕೊಂಡು ಫಾರಿನ್ಗೆ ಬಿಡಿಸು, ಮತ್ತು ಅಲ್ಲಿ ಫೋನ್ ಮಾಡೋದು ಭಾಳ ಕಷ್ಟ ಉಂಟು. ಹೆಂಗೆ ಆಪುಜಾಪ ಬೇರೆ ಬರಪ್ಪ ಅಂತೇಳಿ ಮತ್ತೆ ರಿಟರ್ನ್ ಬರುವಂಥದ್ದು. ಅದು ಇಲ್ಲೇ ಅದರ ಬಗ್ಗೆ ಕಷ್ಟಪಟ್ಟು ಶ್ರಮ ವಹಿಸಿ ಹಂತವಾಗಿ 5-10 ವರ್ಷ ಮೇಲೆ ಬಂದರೆ ಭಾರತ ದೇಶ ನಮಗೆ ವಿಶ್ವದ ಎಲ್ಲಿಯೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವೇನು ಯಾವುದಿದೆ ಇನ್ನಷ್ಟು ಮುಂದುವರಿಸ್ಕೊಂಡು ಹೋಗುವಂಥ ಅವಕಾಶ ಆಗಲಿ. ಬಹುಶಃ ಇದು 3ನೇದಾಗಿದೆ. 4ನಲ್ಲಿ ಆಗಬೇಕಂತ ಈಗಲೇ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆ 4ನೇದು ಕೂಡ ಅತಿ ಶೀಘ್ರದಲ್ಲೇ ಕೂಡ ಪ್ರಾರಂಭ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲರಿಗೂ, ಯಾಕೆಂತ ನಾನು ಹೇಳಿದ್ದೇನೆ, ಯಾವಾಗಲೂ ಒಂದು ಬಿಸ್ನೆಸ್ ಇದು ಒಂದು ಥಿಯರಿ ಇದೆ. ನನಗೆ ನನ್ನ ತಂದೆಯವರು ನಾನು ಕಾಲೇಜ್ ಮುಗಿಸಿ ನಾನು ಹೋಟೆಲ್ ಮಾಡಬೇಕಂತ ಒಂದು ಪ್ರಾರಂಭ ಮಾಡಿದಾಗ ಆವಾಗ 94ಅಲ್ಲಿ ನಾನು ಮಾಡಿದ್ದೆ. ಮತ್ತು ಟೈಮ್ ಇಲ್ಲ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ. ಆಗ ಹೇಳಿದರು, ದುಡ್ಡು ಮಾಡಲಿಕ್ಕೆ ಬೇಕಾಗಿ ಮಾಡಬೇಡ, ಹೆಸರು ಮಾಡಲಿಕ್ಕೆ ಬೇಕಾಗಿ ಮಾಡಂತ. ನೇಮ್ ಮೇಕ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮನಿ ಮೇಕಿಂಗ್ ಇದರಲ್ಲಿ. ಆದ ಕಾರಣ ಆ ಒಂದು ಹೆಸರನ್ನು ಅತ್ಯುತ್ತಮವಾಗಿ ಮುಂದೆ ತರುವಂಥ ವಿಚಾರ ಇವತ್ತು ಆಗಲಿ. ನೀವು ಯಾವಾಗ ದುಡ್ಡಿಗಿಂತಲೂ ಕೂಡ ಹೆಸರನ್ನು ಪ್ರಮುಖವಾಗಿ ಮುಂದೆ ಹೋಗ್ತೀರಾ, ಆಟೋಮೆಟಿಕ್ ದುಡ್ಡು ಕೂಡ ನಿಮ್ಮ ಹಿಂದೆ ಫಾಲೋ ಮಾಡಿಕೊಂಡು ಬರುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಈ ಒಂದು ಕಾನ್ಸೆಪ್ಟ್ ನೀವು ಹಮ್ಮಿಕೊಂಡು ಬಂದಿದ್ದೀರಿ, ಮುಂದಿನ ದಿನವೂ ಕೂಡ ಇರಲಿ ಅಂತ ಹೇಳಿಕೊಳ್ತಾ ನಿಮಗೆಲ್ಲ ನನ್ನ ವಿಶೇಷ ಶುಭಾಶಕ್ತಿಗೆ ನಾನು ಇವತ್ತು ಸಲ್ಲಿಸಿ ನೆನಪಿನ ಕಿರು ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ನಾನು ಉಳ್ಳಾಲ ತಕ್ಕೋಟ್ ಪರಿಸರ ಆಸುಪಾಸಿನ ಗ್ರಾಮಗಳು ಬೆಳೆಯುತ್ತಿರುವಾಗ ಸೂಕ್ತವಾದಂಥ ಒಂದು ನಿವೇಶನದಲ್ಲಿ ಈ ಒಂದು ಉದ್ದಿಮೆ ಪ್ರಾರಂಭವಾಗಿರುವುದು ನಿಜವಾಗಿ ಒಂದು ಸಂತೋಷದ ವಿಚಾರ. ಬೆಳೆಯುತ್ತಿರುವ ನಗರಗಳಿಗೆ ಒಂದು ಶೋಭೆ ತರುವಂಥ ಈ ರೀತಿಯ ಕಟ್ಟಡದ ಮುಖರಗಳು ಅದು ನಗರದ ಸೌಂದರ್ಯವನ್ನು ಕೂಡ ಹೆಚ್ಚಿಸಲಿಕ್ಕೆ ಒಂದು ಕಾರಣ ಆಗಿರ್ತದೆ. ಆದ್ದರಿಂದ ನನಗೆ ಇದು ಬಹಳ ಒಂದು ವಿಶೇಷವಾದ ಸಂತೋಷ ಇದೆ ಅಂತ ಹೇಳಲಿಕ್ಕೆ ಕಾರಣ. ಇಲ್ಲಿ ಇನ್ನೂ ಒಂದು ವಿಚಾರ ಏನು ಅಂತ ಹೇಳಿದರೆ, ಈ ವಿಕೆ ಗ್ರೂಪಿನ ಮಾಲಕ ವಿಠಲ್ರವರು ನನಗೇನು ಬಹಳ ಪರಿಚಯದ ವ್ಯಕ್ತಿಯೇನು ಅಲ್ಲ. ಅವರನ್ನು ಕಳೆದ ಒಂದು 6 ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ಚಿಕ್ಕ ಮಳಿಗೆಯಲ್ಲಿ ನಾನು ಅವರನ್ನು ಭೇಟಿಯಾಗಿದ್ದೆ, ಹಲವಾರು ಬಾರಿ ಭೇಟಿಯಾಗಿದ್ದೆ. ಆಗ ಅದು ಕೂಡ ಅದು ವ್ಯಾಪಾರದ ಒಂದು ದೃಷ್ಟಿಯಲ್ಲಿ ಅವರಲ್ಲಿ ಸಿಗ್ತಾ ಇದ್ರು.
ಆಭರಣ ನೋಡಿದ ಸಂದರ್ಭದಲ್ಲಿ ಅವರ ಮುಖ ಛಾಯೆ, ಅವರು ಮಾತಾಡುವ ಶೈಲಿ, ಅವರು ಬಂದು ಅಲ್ಲಿ ಅವರಲ್ಲಿ ವ್ಯಾಪಾರ ಕುದುರಿಸುವಾಗ ಆಗುವಂಥ ಚರ್ಚೆಯಲ್ಲಿ ಅವರ ಧ್ವನಿ ಮತ್ತು ಅವರ ಸ್ವರವನ್ನು ನೋಡಿದರೆ ನಿಜವಾಗಿಯೂ ಖಾದರ್ ಅವರಿಗೆ ಹೇಳಿದ ಹಾಗೆ ವ್ಯಾಪಾರಸ್ಥರಿಗೆ ಅವರೊಬ್ಬರು ಮಾದರಿ ಅಂತ ಹೇಳಬೇಕು. ಯಾಕಂತ ಹೇಳಿದರೆ ಇವತ್ತು ಜನ ವ್ಯಾಪಾರ ಮಾಡುವಾಗ ಬಹಳಷ್ಟು ತೊಡಕುಗಳು, ಆರ್ಥಿಕ ವಹಿವಾಟಿನಲ್ಲಿ ಏರುಪೇರುಗಳು ಆಗುವಾಗ, ಸಾಲ ಮೂಲ ಆಗುವಾಗ, ಜನರು ಮಾತಾಡುವಾಗ ಸ್ವಲ್ಪ ಧ್ವನಿ ಏರುಪೇರಾಗುವಂಥದ್ದಿದೆ. ಮರ್ಯಾದೆಯಲ್ಲಿ ಕೊಡು, ನಿನಗೆ ಸಾಲ ಕೊಟ್ಟರು ಸಾಕಾಗೋದಿಲ್ವಾ, ಆ ರೀತಿ ಈ ರೀತಿ ಬೆಳೆದಲ್ಲ ಕೆಲವು ಮಾತುಗಳು ಬರುವಂಥ ಸಂದರ್ಭ ಆಗ್ತದೆ. ಯಾಕಂದರೆ ಸಣ್ಣ ಮಟ್ಟದ ಕೈಗಾರಿಕೆ ನಡೆಸುವವರಿಗೆ ಅಥವಾ ಒಂದು ವ್ಯಾಪಾರಸ್ಥರಿಗೆ ಶನಿವಾರ ಅಂತ ಹೇಳುವ ಒಂದು ದಿವಸ ಅದೊಂದು ಬಹಳ ಒಂದು ಗಡುವು. ಆ ದಿವಸ ಎಲ್ಲ ಕಡೆಯಿಂದ ಹಣ ಕಲೆಕ್ಷನ್ ಮಾಡುವಂಥ ಒಂದು ನಿರೀಕ್ಷೆ ಇರ್ತದೆ. ಆ ನಿರೀಕ್ಷೆಯಲ್ಲಿ ಹುಸಿಯಾದಾಗ ಸ್ವಲ್ಪ BP ಜಾಸ್ತಿ ಆಗ್ತದೆ ಕೆಲವರಿಗೆ. ಕೆಲವರು ಮಾತಾಡುವಾಗ ಏರ್ಪೇರಾಗಿ ಅಲ್ಲಿ ವ್ಯಾಪಾರದ ಸಂಬಂಧಗಳು ಕಡಿತ ಆಗ್ತದೆ. ಆದರೆ ನಾನು ನೋಡಿದ ಆ ಸಮಯ, ಆ ಶೈಲಿ, ಇವರು ವ್ಯಾಪಾರಕ್ಕೆ ಸಮರ್ಥರು ಅಂತ ಹೇಳುವಂಥದ್ದನ್ನು ನಾನು ನೋಡಿದ್ದೇನೆ. ಆ ರೀತಿ ಸಮರ್ಥನೆಯಿಂದ, ಒಂದು ಸಹನೆಯಿಂದ ಮಾಡಿದ ವ್ಯಾಪಾರದಿಂದಾಗಿ 2004ರಲ್ಲಿ ಏನೋ ಒಂದು 1,500 ರೂಪಾಯಿ ಇರ್ಬೋದು ಒಂದು ಸೋಫಾ ತಯಾರಿಸಲಿಕ್ಕೆ. ಇವತ್ತು ಅದನ್ನು ಮಾಡಿಸ್ಕೊಂಡು ಬಂದು ಇವತ್ತು 2.5 ಲಕ್ಷ 3 ಲಕ್ಷ ರೂಪಾಯಿಯ ಅಧಿಕ ಬೆಲೆಯ ಸೋಫಾಗಳನ್ನು ತಯಾರಿಸುವಂಥ ಘಟಕಗಳನ್ನು ಪ್ರಾರಂಭಿಸಿಕೊಂಡು 3 ಶೋರೂಮ್ಗಳನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಯಾರಿಗೂ ಅಷ್ಟು ಸುಲಭದ ಕೆಲಸ ಅಲ್ಲ. ಅವರು ಸಹಿಸಿಕೊಂಡು ಬಂದಂಥ ಅವರ ವಿಚಾರಧಾರೆಗಳು ಮತ್ತು ಅವರ ಮನಸ್ಥಿತಿ, ಅವರು ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೊಂದಿಗೂ ಸಮರ್ಪಕ ಭಾವನೆಯಿಂದ, ನಾವೆಲ್ಲರೂ ಒಂದು ತಿಳುವಂಥ ನಿಷ್ಠೆ ಭಾವನೆಯಿಂದ ಅವರು ಮುಂದುವರಿದ ಕಾರಣ ಇವತ್ತು ಈ ಪ್ರದೇಶದಲ್ಲಿ 23,000 ಚದರ ಅಡಿಗಿಂತಲೂ ಮಿಗಿಲಾದ ಒಂದು ಶೋರೂಮ್ ಆಗ್ತದೆ ಅಂತ ಹೇಳಿದರೆ ಇದು ಯಾರಿಗೂ ಅಷ್ಟು ಸುಲಭದಲ್ಲಿ ಮಾಡಲಿಕ್ಕಿಲ್ಲ. ಅವರ ಒಂದು ಧೈರ್ಯ, ಯಾಕೆಂತ ಹೇಳಿದರೆ ಈ 3 ಮಹಡಿಯಲ್ಲಿ ಇಷ್ಟೊಂದು ಸಲಕರಣೆಗಳ ಪೀಠೋಪಕರಣಗಳನ್ನು ಸಂಗ್ರಹಿಸಿ, ನಾನು ಇಂಥ ಒಂದು ಮಳಿಗೆಗೆ ಹೋಗಿದ್ದು ಪ್ರಥಮ ಅಂದ್ರೂ ಹೇಳ್ಬೋದು. ಯಾಕೆಂತ ಹೇಳಿದರೆ ಅಲ್ಲಿ ಸ್ಲೈಡಿಂಗ್ ಮಾಡಿ ತೋರಿಸುವಾಗ ಅದರ ಒಳಗಿದ್ದಂಥ ಕೆಲವೊಂದು ವಸ್ತುಗಳನ್ನು ನೋಡಿದಾಗ ನಿಜವಾಗಿಯೂ ಇದು ಕಣ್ಣು ತುಂಬಿ ಬರುವಂಥ ಒಂದು ವ್ಯವಸ್ಥೆ. ಅಗತ್ಯ ಇಲ್ಲದವನು ಕೂಡ ಆ ಒಂದು ಜೋಡಣೆಯನ್ನು ನೋಡಿದರೆ ಖಂಡಿತವಾಗಿಯೂ ಖರೀದಿ ಮಾಡುವಂಥ ಮನಸ್ಸು ತನ್ನಿಂದ ತಾನೇ ಬರ್ತದೆ ಅಂತೇಳಿ MC ಮಾಡುವವರು ಕೂಡ ಸ್ವಲ್ಪ ಚುಟುಕಾಗಿ ಹೇಳಿದ್ದಾರೆ. ನಿಜವಾಗಿಯೂ ಅದು ಕನ್ಸೆಳೆಯುವಂಥ ಒಂದು ಶೋರೂಮ್ ಆಗಿ ಮಾರ್ಪಟ್ಟಿದೆ. ಇದರ ಸದುಪಯೋಗವನ್ನು ಜನಸಾಮಾನ್ಯರು ಪಡೆಯಬೇಕು. ಜನಸಾಮಾನ್ಯರಿಗೆ ಈಗೇನು ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿದ್ದೇವೆ ಅಂತ ಹೇಳಿದರೂ ಕೂಡ ಇವತ್ತು ಜನ EMI ಮೂಲಕ ದೊಡ್ಡ ದೊಡ್ಡ ಫಿನಾನ್ಸ್ ಕಂಪನಿ ಬಜಾಜ್ ಕಿಜಾಜ್ ಈ ರೀತಿಯ ವ್ಯವಸ್ಥೆಯ ಮೂಲಕ ಯಾವುದಕ್ಕೂ ಭಯ ಪಡುವುದಿಲ್ಲ. EMI ಹೊಂದಿದ್ರೆ ಸಾಕು ಅಂತ ಹೇಳುವ ನಮ್ಮ ಜನ ಇವತ್ತು ಮುಗಿಬಿದ್ದು ಖರೀದಿ ಮಾಡಲಿಕ್ಕೆ ಅಲ್ಲಾಹನು ಅವರಿಗೆ ಅನುಗ್ರಹಿಸಲಿ ಅಂತ ಹೇಳಿಕೊಂಡು ಇನ್ನಷ್ಟು ಇವರ ಉದ್ಯಮ ಅಭಿವೃದ್ಧಿಯ ಪಥದಲ್ಲಿ ಹೋಗಲಿ ಆ ಮಾತನ್ನು ಹೇಳಿ ಇನ್ನೊಂದು 2 ವಿಚಾರವನ್ನು ವ್ಯಾಪಾರಕ್ಕೆ ಗ್ರಾಹಕರು ಕೂಡ ಸಹಕರಿಸಬೇಕು. ಅದರ ಜೊತೆಯಲ್ಲಿ ನಮ್ಮ ಏನು ಕಚೇರಿಗಳಿವೆ, ಏನು ಉದಾಹರಣೆಗೆ ಮುನ್ಸಿಪಾಲಿಟಿ ಅಥವಾ ನಗರಸಭೆ ಅಂತ ಹೇಳುವಂಥದ್ದು ಅಥವಾ ಬೇರೆ ಬೇರೆ ಥರದ ಇಲಾಖೆಗಳು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, GST ಇರ್ಬೋದು, ವ್ಯಾಟ್ ಇರ್ಬೋದು, ಅಥವಾ ಭೂ ಮಾಲೀಕರು ಅಥವಾ ಕಟ್ಟಡದ ಮಾಲೀಕರು ಎಲ್ಲರೂ ಹೊಂದಾಣಿಕೆಯಲ್ಲಿ ಹೋದಾಗ ಮಾತ್ರ ಈ ವ್ಯಾಪಾರದ ಅಭಿವೃದ್ಧಿಗೆ ಸಹಕರಿಸಿದಾಗ ಆಗ್ತದೆ. ಯಾಕೆಂತ ಹೇಳಿದರೆ ಈ ಒಂದು ಸ್ಥಳದಲ್ಲಿ ಕಟ್ಟಡ ಕಟ್ಟುವಾಗ ಬಹಳಷ್ಟು ತರಹದ ತೊಂದರೆಗಳಿರ್ತದೆ. ಅದನ್ನು ಸ್ವಲ್ಪ ಕಾನೂನು ಪುಸ್ತಕವನ್ನೇ ನೋಡದೆ ಪುಸ್ತಕದ ಹಿಂಬದಿಯಲ್ಲಿ ಬರೆದ ಹಾಳೆಯಲ್ಲಿ ಬರೆದಂಥ ಕೆಲವು ವಿಚಾರಗಳಿರ್ತದೆ. ಆ ಹೊಂದಾಣಿಕೆ
ಅದನ್ನು ಮಾಡಿಕೊಂಡು ಈ ಮುನ್ಸಿಪಾಲಿಟಿ ಅಂತ ಇಲಾಖೆಗಳು ಸಹಕಾರ ನೀಡಬೇಕು. ಅದೇ ರೀತಿ ಮೆಸ್ಕಾಮಿನವರು ಕೂಡ ಈ ಇಲ್ಲದ ಸಲ್ಲದ ಹೈ ಮನೋ ಸಿಟಿ ಅಂತ ಹೇಳುವಂಥ ಮುನ್ಸಿಪಾಲಿಟಿ ಆದ ತಕ್ಷಣ ಉಳ್ಳಾಲ ಸಂಪೂರ್ಣ ಬೆಳೀಲಿಲ್ಲ. ಇದಕ್ಕೆ ಬೇಕಾದಷ್ಟು ವಿದ್ಯುತ್ತಿನ ದರವನ್ನು ಹಾಕಿದರೆ ಅದನ್ನು ಸುಧಾರಿಸಲಿಕ್ಕೆ ಕಷ್ಟ. ಒಂದು ಉದ್ದಿಮೆ ಪ್ರಾರಂಭ ಆಗಬೇಕಾದರೆ ಗ್ರಾಹಕರಿಂದಲೂ ಸಹಾಯ ಬೇಕು, ಇಲಾಖೆಗಳಿಂದಲೂ ಸಹಾಯ ಬೇಕು. ಏನು ಸಬ್ಸಿಡಿ ದರದಲ್ಲಿ ವಿದ್ಯುತ್ಗಳನ್ನು ಕೊಡಲಿಕ್ಕೆ ಆಗ್ತದ ಇಂಥವೆಲ್ಲ ನೋಡಿಕೊಂಡು ಮಾಡಿದರೆ, ಈಗಾಗಲೇ ಹೇಳಿದ ಹಾಗೆ ಮಂಗಳೂರಿನಲ್ಲಿ 300 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ವ್ಯಾಪಾರ ಅಭಿವೃದ್ಧಿ ಕಂಡಾಗ ನಾನು ಕೊಟ್ಟ ಬಾಡಿಗೆ ಇದು ತುಂಬ ಕಡಿಮೆ ಆಯಿತು, ಅವರ ವ್ಯಾಪಾರ ಬಹಳಷ್ಟು ಜೋರಾಗಿದೆ. ಇದು ಅಲ್ಲಾಹನ ಅನುಗ್ರಹದಿಂದ, ದೇವರ ಅನುಗ್ರಹದಿಂದ, ಗ್ರಾಹಕರ ಸಂಪರ್ಕದಿಂದ ಇದು ವ್ಯಾಪಾರ ಆಗಿದೆ ಎಂದು ಎನಿಸಿದರೆ ನಮ್ಮ ಕಟ್ಟಡದ ಸೌಂದರ್ಯದಿಂದ ಆಗಿದೆ ಎಂದು ಕೆಲವರು ಇದ್ದಾರೆ. ಇವರಿಗೆ ಹೇಳುವುದಲ್ಲ ನಾನು. ಆದರೆ ನಮ್ಮ ಆ ಮನಸ್ಸು ಏನಾಗಿರ್ಬೇಕಂದ್ರೆ, ನಮ್ಮ ಕಟ್ಟಡದಲ್ಲಿ ವ್ಯಾಪಾರ ಮಾಡುವಂಥ ಈ ವಿಠ್ಠಲರವರು ನಮ್ಮವರು, ಇವರ ವ್ಯಾಪಾರ ಇನ್ನಷ್ಟು ಅಭಿವೃದ್ಧಿ ಆಗಲಿ. ಈ ವ್ಯಾಪಾರ ಅಭಿವೃದ್ಧಿ ಆದರೆ ನಮ್ಮ ಬಿಲ್ಡಿಂಗ್ ಕೂಡ ಹೆಸರು ಪರ್ಮನೆಂಟ್ ಆಗಿರುತ್ತದೆ. ಯುನಿಕ್ ಮಾಲ್ ಅಂತ ಹೆಸರಿದೆ. ಆ ಯುನಿಕ್ ಮಾಲ್ ಇನ್ನೊಂದು ಮಾಡಲಿಕ್ಕೆ ಅಲ್ಲಾಹನು ನಿಮಗೆ ಅನುಗ್ರಹಿಸ್ತಾನೆ. ಹಾಗಾಗಿ ನಾನು ಉದ್ದ ಮಾತಾಡೋದಿಲ್ಲ. ಗ್ರಾಹಕರು ವ್ಯಾಪಾರದಲ್ಲಿ ಪ್ರಥಮವಾಗಿ ಸ್ಪಂದನೆ ಮಾಡುವವರು ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಯುವಕ ಯುವತಿಯರಾಗಿದ್ದೀರಿ. ನೀವು ಇಲ್ಲಿ ಬರುವಂಥ ಗ್ರಾಹಕರನ್ನು ಅಲ್ಲಿರುವ ಪೀಠೋಪಕರಣಗಳಿಂದ ಅತಿಯಾಗಿ ಅವರನ್ನು ಅದರ ಬಗ್ಗೆ ಒಲವನ್ನು ತೋರುವ ಹಾಗೆ, ಅವರನ್ನು ಪ್ರೀತಿಸುವ, ಅವರನ್ನು ಸ್ವಾಗತ ಮಾಡುವ ರೀತಿ ಅವರು ಒಂದು ಐಟಮ್ ಅನ್ನು ಖರೀದಿ ಮಾಡಲಿಕ್ಕೆ ಬಂದಿದ್ರೆ ನಿಮ್ಮ ಮಾತಿನ ಚಾಕಾಚಾಕ್ಯದಿಂದ ಇನ್ನೂ ಒಂದು 2 ಐಟಮ್ ಇರಲಿ ಅಂತ ಹೇಳುವಂಥ ಭಾವನೆಯನ್ನ ಸೃಷ್ಟಿ ಮಾಡಬೇಕು. ಅವರೇನು ಕೇಳ್ತಾರೆ ಇದಷ್ಟು ತೋರಿಸೋದು, ಅಲ್ಲಿಗೆ ಮುಗಿಲಿಲ್ಲ. ಅದು ಮಾತ್ರ ಅಲ್ಲ, ಈ ಕಂಪನಿದಿದೆ, ಆ ಕಂಪನಿದಿದೆ. ಈ ಕೆಲಸವನ್ನು ಯಾರು ಮಾಡಬೇಕು? ನೀವು ಅಲ್ಲಿರುವಂಥ ಸಿಬ್ಬಂದಿ ವರ್ಗದವರು ಮಾಡಬೇಕು. ನಮ್ಗೇನಪ್ಪ ತಿಂಗಳಿಗೆ ಸಿಗ್ತದೆ ಅಂತ ಹೇಳಿ ನೀವು ಆ ರೀತಿ ಇರಬಾರದು. ನೀವೆಷ್ಟು ಗ್ರಾಹಕರನ್ನು ಸೆಳೆದು ಮಾರಾಟ ಮಾಡ್ತೀರಿ, ಆವಾಗ ವಿಠ್ಠಲರವರು ನಿಮ್ಮನ್ನು ಕೂಡ ಮುಂದಿನ ದಿನಗಳಲ್ಲಿ ಒಂದು ವ್ಯವಸ್ಥಿತವಾಗಿ ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಂಬಳಕ್ಕೆ ತಕ್ಕ ಕೆಲಸ ಮಾಡದೆ ಪ್ರೀತಿ ವಿಶ್ವಾಸದಿಂದ ನನ್ನಂತ ಇನ್ನೂ ಕೆಲವರಿಗೆ ಕೆಲಸ ಸಿಗಲಿಕ್ಕೆ ನಾವು ವಿಠ್ಠಲಿಗೆ ಕೈ ಜೋಡಿಸುವ ಅಂತ ಹೇಳುವಂತ ನಿಯತ್ತು ಮುಖ್ಯವಾಗಿ ಕೆಲಸಗಾರರಲ್ಲಿ ಬೇಕು. ಎಲ್ಲ ಉದ್ಯಮಗಳು ಇಂದು ನಷ್ಟ ಅನುಭವಿಸುವಂಥದ್ದು, ಹಿಂದಕ್ಕೆ ಸರಿಯುವಂಥದ್ದು, ಬಾಗಿಲು ಮುಚ್ಚುವಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು ಕಾರ್ಮಿಕರಿಂದಾಗಿ. ಆ ರೀತಿ ಆಗದೆ ತಮ್ಮ ಸರ್ವ ಪ್ರಯತ್ನವನ್ನು ಮಾಡಿಕೊಂಡು ಗ್ರಾಹಕರನ್ನು ಸೆಳೆಯುವುದರ ಮೂಲಕ ವಿ.ಕೆ. ವಿಠ್ಠಲರಿಗೆ ಸಹಕಾರಿಯಾಗಬೇಕು ಅಂತ ಹೇಳಿಕೊಂಡು ಮಗದೊಮ್ಮೆ ವಿಠ್ಠಲರವರ ಆ ಸ್ವಭಾವ, ಅವರ ನಿಯತ್ತು ಇನ್ನಷ್ಟು ಹೆಚ್ಚಿಗೆ ಈ ಪರಿಸರದ ಜನರನ್ನ ಗುರುತಿಸಲಿಕ್ಕೆ, ಪ್ರೀತಿಸಲಿಕ್ಕೆ ಕಾರಣ ಆಗಲಿ. ಆ ಮೂಲಕ ಇವರು ಉದ್ದೇಶಿಸಿದಂಥ ಈ ಒಂದು ಉದ್ದಿಮೆ ಯಶಸ್ವಿಯನ್ನು ಕಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಾಖೆಗಳನ್ನು ಪ್ರಾರಂಭಿಸಲಿಕ್ಕೆ ಆ ಭಗವಂತನು ಅನುಗ್ರಹಿಸಲಿ ಅಂತ ಹೇಳಿ, ದಿವಸಕ್ಕೆ ನಿಮಿಷಕ್ಕೆ ಜೀವನವ ಸವೆಸುತ್ತ ಬದುಕನಿ ನೂಕುತ್ತಿರು, ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆಸುನಿ ಜೀವನ ಮಂಕುತಿಮ್ಮ ಅನ್ನುವ ಹಾಗೆ ಸುಂದರ ಮುಖವು ಶಿಫಾರಸು ಪತ್ರವಾದರೆ ಸುಂದರ ಹೃದಯವು ವಿಶ್ವಾಸ ಪತ್ರದಂತೆ. ನಮ್ಮ ವಿಠ್ಠಲ್ ಕುಲಾಲ್ರವರ ಪರಿಚಯ ಒಂದು 10 ವರ್ಷಕ್ಕಿಂತ ಮೊದಲು ಯಾರಿಗೆ ಇರಲಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅದೇ ಹೇಳುವುದು, ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಸು ಕದಾಚನ ಅಂತ. ತನ್ನ ವೃತ್ತಿಯನ್ನು ಸಾತ್ವಿಕವಾದ ಮನೋಭಾವದಿಂದ ಎಲ್ಲರನ್ನು ಪ್ರೀತಿ ಗಳಿಸುವುದರ ಜೊತೆಗೆ ಸಮಾಜಕ್ಕೆ ತನ್ನದೇ ಆದ ಒಂದು ಕೊಡುಗೆಯನ್ನು ನೀಡಬೇಕು. ತಾನು ಜೀವಿಸುವುದರೊಂದಿಗೆ ಪರರಿಗೆ ಜೀವನ ಮಾರ್ಗವನ್ನು ಕಲ್ಪಿಸಬೇಕು ಅನ್ನೋ ಕಲ್ಪನೆಯಿಂದ ಈಗಾಗಲೇ ಹೇಳಿದಾಗೆ 400 ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದಂಥ ವಿಠ್ಠಲ್ ಕುಲಾಲ್ರವರು ದೇವರ ಅನುಗ್ರಹದಿಂದ ಈ ಕಾರ್ಯಕ್ಷೇತ್ರದಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಲು ನಾನು ಈ ಸಂದರ್ಭದಲ್ಲಿ ಇಚ್ಛಿಸುತ್ತೇನೆ.
ಸರ್ವೇ ಜನ ಸುಖಿನೋ ಭವಂತು, ನಾನು ಒಳ್ಳೆಯದಾಗಬೇಕು, ಇತರರು ಒಳ್ಳೆಯದಾಗಬೇಕು ಅನ್ನೋ ಒಂದು ಕಲ್ಪನೆ ನಮ್ಮ ವಿಠಲ್ ಕುಲಾಲ್ರವ್ರದ್ದು. ನಮ್ಮ ಉಳ್ಳಾಲ ಕ್ಷೇತ್ರವೇ ಒಂದು ಇತಿಹಾಸವನ್ನು ನಿರ್ಮಿಸಿದಂಥ ಒಂದು ಕ್ಷೇತ್ರ. ಸರಸ್ವತಿಯ ಉಗಮವಾಗುವುದೇ ನಮ್ಮ ಉಳ್ಳಾಲದಲ್ಲಿ. ಪೂರ್ವದಲ್ಲಿ ನೋಡಿದರೆ ಮಂಗಳೂರು ವಿಶ್ವವಿದ್ಯಾನಿಲಯ, ಏಷ್ಯಾ ಖಂಡದಲ್ಲಿ 100 ಮೀಟರ್ ಅಂತರದಲ್ಲಿ ಇರದಂಥ 3 ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಡೆಂಟಲ್ ಕಾಲೇಜುಗಳು. ಅದೇ ರೀತಿ ಉತ್ತರಕ್ಕೆ ಕಣ್ಣಾಯಿಸಿದಾಗ ನೇತ್ರಾವತಿ ಮತ್ತು ಸಮುದ್ರ ರಾಜ ಸಂಗಮವಾಗುವಂಥ ಪ್ರದೇಶ. ಅದೇ ರೀತಿ ಉಳ್ಳಾಲ ಕರ್ನಾಟಕ ಮತ್ತು ಕೇರಳ ಗಡಿಯನ್ನು ಸೇರುವಂಥ ತಲಪಾಡಿ ಕ್ಷೇತ್ರ. ಅದೇ ರೀತಿ ನಮ್ಮ ಪಶ್ಚಿಮಕ್ಕೆ ನೋಡಿದಾಗ ಉಳ್ಳಾಲ ದರ್ಗಾ. ಇಡೀ ಒಂದು ನಮ್ಮ ಉಳ್ಳಾಲ ಕ್ಷೇತ್ರ ಅಂತ ಹೇಳಿದರೆ ಹಿಮಾಲಯ ಪರ್ವತದಾಗಿ. ಇಲ್ಲಿ ಅದೆಷ್ಟೋ ಇಂಜಿನಿಯರ್ಸು, ಡಾಕ್ಟರ್ಸ್ ಎಲ್ಲ ಇಲ್ಲಿ ಉತ್ಪಾದನೆ ಆಗುವಾಗೆ ಆಗ್ತಾ ಇದ್ದಾರೆ. ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಲಿ ಇತರ ಸಮಾಜದಿಂದ ಇಲ್ಲಿ ಬಂದು ನೆಲೆಯೂರಿದಾಗ ಅವರಿಗೆ ಒಂದು ಎಲ್ಲ ರೀತಿಯ ಒಂದು ಪೀಠೋಪಕರಣಗಳು ಒಂದು ಕಡೆಯಲ್ಲಿ ಸಿಗುತ್ತಿರುವುದು, ಇದು ಎಲ್ಲ ನಮ್ಮ ದೈವಿ ಸಂಕಲ್ಪ ಎಂದು ನಾವು ಭಾವಿಸಬೇಕು. ಏನೇ ಆಗಲಿ ವಿಠಲ್ ಕುಲಾಲ್ರವರ ಈ ಒಂದು ಮಳಿಗೆ ಯಶಸ್ವಿಯಾಗಲಿ. ಈಗ 3ನೇ ಮಳಿಗೆಯನ್ನು ಅವರು ತೆರೆದಿದ್ದಾರೆ. ಇನ್ನೂ ಸಹ ಮುಂದಿನ ದಿನಗಳಲ್ಲಿ 3, 5, 10, 15, 25 ಮಳಿಗೆಯನ್ನು ತೆರೆಯುವಂಥ ಯೋಗ ಭಾಗ್ಯ ಶ್ರೀ ಸೋಮನಾಥ ದೇವರು ಅನುಗ್ರಹಿಸಲಿ. ಇನ್ನು ಮುಂದಿನ ದಿನಗಳಲ್ಲಿ ಆರೋಗ್ಯಪೂರ್ಣವಾದ ದೀರ್ಘಾಯುಷ್ಯ ಅವರಿಗೂ, ಅವರ ಕುಟುಂಬಸ್ಥರಿಗೂ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೂ ಸೋಮನಾಥ ದೇವರು ಕರುಣಿಸಲಿ ಎಂದು ಅವಕಾಶಕ್ಕಾಗಿ ವಂದಿಸುತ್ತಾ ಮಳಿಗೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭಾಶಯದ ಮಾತುಗಳನ್ನಾಡಿದಂತಹ ಶ್ರೀಯುತ ವಿಶ್ವನಾಥ್ ಗಟ್ಟಿ ವಗ್ಗ ಇವರಿಗೆ ವಿಠಲ್ ಕುಲಾಲ್ ಸರ್ ಹಾಗೆಯೇ ವಿಕೆ ಫರ್ನಿಚರ್ ಫ್ಯಾಮಿಲಿ ಅಂಚನೆ ಬೈದಿನ ಮಾತುಬಿನ ಪರವಾದ ಸೊಲ್ಮೆ ಸಂದಾಯ ಮಲ್ತಂದುಲ್ಲ ಪಡುವಣ ಕಡಲಿನ ತೆಂಗಿನ ಮಡಲಿನ ಮರೆಯಲ್ಲಿ ಮೆರೆಯುವುದು ನಾಡೊಂದು ಸೃಷ್ಟಿಯ ಸೊಬಗಿನ ಹಚ್ಚನೆ ಹಸುರಿನ ಬೀಡೊಂದು ಉಳ್ಳಾಲದ ವೈಭವವನ್ನವರು ಈಗಾಗಲೇ ಬಣ್ಣಿಸಿದ್ದಾರೆ. ಅಂಚಿನ ಒಂಜಿ ಪುಣ್ಯದ ಮಣ್ಣಡು ತೊಕೊಟ್ಟುವಿನಲ್ಲಿ ವಿಕೆ ಫರ್ನಿಚರ್ ಎಲೆಕ್ಟ್ರಾನಿಕ್ಸ್ ಇದರ ನೂತನ 3ನೆಯ ಮಳಿಗೆ 23,000ಕ್ಕೂ ಅಧಿಕ ಸ್ಕ್ವೇರ್ ಫೀಟ್ ನ ಒಂದು ಭವ್ಯವಾದಂತಹ ಮಳಿಗೆ ಇವತ್ತು ಉದ್ಘಾಟನೆಗೊಂಡಿದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವೇದಿಕೆಯಲ್ಲಿರುವಂತಹ ಇನ್ನೋರ್ವ ಅತಿಥಿ ರೆವರೆಂಡ್ ಫಾದರ್ ಡಾಕ್ಟರ್ ಜಾನ್ ಬ್ಯಾಪ್ಟಿಸ್ಟ್ ಸಲ್ದಾನ ಮುಂದಿನ ಶುಭಾಶಯದ ಮಾತುಗಳನ್ನಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ವಿಕೆ ಎಲೆಕ್ಟ್ರಾನಿಕ್ಸ್ ಈ ಮಳಿಗೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಲ್ಲಿಗೆ ಆಗಮಿಸಿರುವ ಎಲ್ಲ ಅತಿಥಿವರಿಯರೇ, ನೆರೆದಿರುವ ಸಹೋದರರೇ, ಸಹೋದರಿಯರೇ, ಈ ಚಲೋದಾದ ಕಾರ್ಯಕ್ರಮದಲ್ಲಿ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಂತೂ ನನಗಂತೂ ಬಹಳಷ್ಟು ಸಂತೋಷವಾಗ್ತಾ ಇದೆ. ಶ್ರೀಯುತ ವಿಠಲ್ ಕುಲಾಲ್ ರವರಿಗೆ ಶುಭವನ್ನು ಕೋರುತ್ತೇನೆ. ಭಗವಂತನ ಆಶೀರ್ವಾದ ಅವರ ಮೇಲೆ, ಈ ಮಳಿಗೆಯ ಮೇಲಿರಲಿ ಎಂಬುದು ನನ್ನ ಹಾರೈಕೆಯಾಗಿದೆ. ಅರ್ಥಗರ್ಭಿತವಾದ ಹಲವಾರು ಸಂದೇಶಗಳನ್ನು ಈಗಾಗಲೇ ಕೇಳಿದ್ದೇವೆ. ನಾನು ಕೇವಲ ಒಂದೇ ಒಂದು ಮಾತನ್ನು ಆಡಲು ಇಚ್ಛಿಸುತ್ತೇನೆ. ಪೂರ್ವ ಭಾಗಕ್ಕೆ ನೋಡಿದರೆ ಅಲ್ಲಿ ಸೂಪರ್ ಬಜಾರ್ ಕಾಣಸಿಗ್ತಾ ಇದೆ. ಈ ಸೂಪರ್ ಬಜಾರ್ ಖಂಡಿತವಾಗಿಯೂ ಸೂಪರ್. ಈ ಭಾಗದಲ್ಲಿ, ಮಾರ್ಗದ ಈ ಭಾಗದಲ್ಲಿರುವ ವಿಕೆ ಫರ್ನಿಚರ್, ವಿಕೆ ಎಲೆಕ್ಟ್ರಾನಿಕ್ಸ್ ಸೂಪರ್ ಆಗಿ ಬೆಳೆಯಲೆಂಬುದೇ ನನ್ನ ಹಾರೈಕೆಯಾಗಿದೆ. ಸೂಪರ್ ಆಗಲಿ ಎಂದು ಹಾರೈಸ್ತಾ, ರೆಸ್ಪೆಕ್ಟ್ ನಮ್ಮದು ಲವಿಂಗ್ ಫ್ರೆಂಡ್ ವಿಠಲ್ ಕುಲಾಲ್ ಅವರೇ, ಮತ್ತೆ ವೇದಿಯಲ್ಲಿ ಬಂದ ನಮ್ಮದು ಊರ್ನ ಕರ್ನಾಟಕ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಮತ್ತೆ ಶಾಸಕ ಯುಟಿ ಖಾದರ್ ಅವರೇ, ಮತ್ತೆ ನಮ್ಮದು ಪಾರ್ಟ್ನರ್ ರೈ ಅವರೇ, ದಿನೇಶ್ ರೈ ಅವರೇ, ಖಾದರ್ ಅವರೇ, ಮತ್ತೆ ಪಾಸ್ಟರ್ ಎಲ್ಲರಿಗೆ ನಾನು ಜಾಸ್ತಿ ಏನು ಮಾತಾಡೋದಿಲ್ಲ. ನನಗೆ ಒಂದು ಒಳ್ಳೆ ಪಾರ್ಟಿ ಎನರ್ಜೆಟಿಕ್ ಒಂದು ಜೆಂಟಲ್ ಮ್ಯಾನಿಗೆ ನಮಗೆ ಒಂದು ಸಿಕ್ಕಿದ ಅದೊಂದು ಭಾಗ್ಯ ಅಂತ ನಾನು ಕಾಣ್ತೇನೆ. ಮತ್ತೆ ಯಾವಾಗಲೂ ನಮ್ಮದು ಸಪೋರ್ಟ್ ಇರುತ್ತೇವೆ. ನಮ್ದು ಆ ಒಂದು ಇನ್ನೂ ಸಹ ಫ್ಯೂಚರಲ್ಲಿ ತುಂಬಾ ದೊಡ್ಡದಾಗಿ ಒಂದು ಇಂಡಸ್ಟ್ರಿಯಲ್ಸ್ ಆಗಲಿ ನಮ್ದು ಯಾವಾಗಲೂ ನಮ್ಮದು ಪ್ರಾರ್ಥನೆ ಇದೆ, ನಮ್ದು ಸಪೋರ್ಟ್ ಇದೆ. ಓಕೆ, ಥ್ಯಾಂಕ್ ಯು. इतना ही कहूँगा कि जो विठल जी हमको मिला है, हमारे खुश नसीब है, इतना अच्छा जनरलमैन हमको बॉर्डर पे मिला है. तो हम दुआ करो कि हमारा भगवान से, खुदा से इसका जो बिजनेस बहुत अच्छा रहे और दिल से वो बिजनेस करने का ताकत भी, हिम्मत भी उसको दे. इसका साथ में समाप्त करूँ.
ಇದೆಯಾ? ಮೊಬೈಲ್ ಇದೆಯಾ ಸರ್? ಮೊಬೈಲ್ ಇದೆಯಾ? ಎಲ್ಲರ ಹತ್ರನೂ ಇದೆ. ಒಂದು ಸಿಂಪಲ್ ಗೇಮ್ ಆಡ್ತೇವೆ, ಅದರಲ್ಲಿ ವಿನ್ ಆದ್ರೆ ನಿಮಗೆ ಒಂದು ಲಕ್ಕಿ ಪ್ರೈಸ್ ವಿನ್ ಆಗ್ಬೋದು, ನೀವೇ ಚೂಸ್ ಮಾಡ್ಬೋದು. ಅಂದ್ರೆ ಇದು ತಗೊಳ್ಲಿಕ್ಕಿಲ್ಲ, ಇದು ನೀವು ತಗೊಳ್ಳಿದ್ರೆ ಕ್ಯಾಶ್ ಕೌಂಟರ್ ಅಲ್ಲಿ ಬಿಲ್ ಮಾಡಿ ತಗೊಳ್ಳಿ. ಇಲ್ಲಿರುವಂತ ಗಿಫ್ಟ್ ಅಲ್ಲಿ ಯಾವ್ದಾದ್ರು ಚೂಸ್ ಮಾಡ್ಬೋದು. ಸೊ ಯಾವ್ದೆಲ್ಲ ಮೊಬೈಲ್ ಇದೆ ಈ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಫೋಟೋ ತೆಗಿಲಿಕ್ಕೆ ಗೊತ್ತಿದೆಯಾ? ಕರೆಕ್ಟ್? ರೆಡಿ ಇದ್ದೀರಾ? ಓಕೆ, ನಾನು ನಿಮಗೆ 1 ನಿಮಿಷ ಕೊಡ್ತೀನಿ. 1 ನಿಮಿಷ, 1 ಮಿನಿಟ್. ಈ ಮೊಬೈಲ್ ಅಲ್ಲಿ ಹೋಗಿ ಐಟಮ್ಸ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಪ್ಲೀಸ್ ಬನ್ನಿ. ಎಲ್ಲರೂ ಬರ್ಬೋದು. ನಾನು ಮೂಜಿನೇ ಶೋರೂಮ್ ಆಗಿತ್ತು, ಬಟ್ ಈ ಏರಿಯಾಗೆ ಇಂಚಿನ ಒಂದು ಶೋರೂಮ್ ಅಗತ್ಯ ಇರ್ತದೆ. ಮಾತ ಉಲಾಯಿ ಪೊಕ್ಕಡೆ ಪೂರ ಇಲ್ಲದ ಐಟಮ್ಗಳು ಉಂಟು. ಬರ್ತಿನಾಗ ಮಾತಲ್ಲಿ ನನಗೆ ಸಹಕಾರ ಕೊಟ್ಟು ಆತ ಒಂದು ಈ ವ್ಯಾಪಾರ ಎಲ್ಲ ರೀತಿಯಲ್ಲಿ ಮುಂದುವರಿದು ಬಂದ ಅದೇ VK ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಿಠಲ್ ಕುಮಾರ್ ಅವರ ಒಂದು ಸಾರಥ್ಯದಲ್ಲಿ 3ನೇ ಒಂದು ಸುಸಜ್ಜಿತವಾದ ಎಲ್ಲ ಒಂದು ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ಮನೆಗೆ ಅತ್ಯವಶ್ಯಕವಾಗಿರುವಂಥ ಎಲ್ಲ ಸಾಮಗ್ರಿಗಳ ಒಂದು ಬೃಹತ್ತಾದ ಒಂದು ಶೋರೂಮ್ ನಮ್ಮ ಉಳ್ಳಾಲದ ಈ ಒಂದು ಹಬ್ಬಕ್ಕನ ನಾಡಿನಲ್ಲಿ. ಅದು ಕೂಡ ಸುಸಜ್ಜಿತವಾದ ಒಂದು 3 ಮಾಡಿಯ ಒಂದು ದೊಡ್ಡ ಒಂದು ಸ್ಥಾಪನೆ ಮಾಡಿದ್ದಾರೆ. ಅದು ಯಶಸ್ವಿಯಾಗಲಿ. ನಾವೆಲ್ಲರೂ ಕೂಡ ಈಗಾಗಲೇ ಅವರ ಒಂದು ಗ್ರಾಹಕರಲ್ಲಿ ಒಬ್ಬರು ಸೌಂದರ್ಯ ರಮೇಶ್ ಕೂಡ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ನಮ್ಮ ಹಿರಿಯರು ಗಣ್ಯರು ಎಲ್ಲರೂ ಕೂಡ ಆಶೀರ್ವದಿಸ್ತಾರೆ. VK ಎಲೆಕ್ಟ್ರಾನಿಕ್ಸ್ ಇನ್ನೂ ಕೂಡ ಬೃಹತ್ತಾಗಿ ತನ್ನ ಒಂದು ಉದ್ಯಮ ಕ್ಷೇತ್ರದಲ್ಲಿ ಬೆಳೆಯಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ರಾಜ್ಯದಾದ್ಯಂತ ಒಂದು ದೊಡ್ಡ ಒಂದು ಶೋರೂಮ್ ಆಗಿ ಇನ್ನು ಮೂಡುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ, ಇವತ್ತು ನಮ್ಮ ಈ ಪರಿಸರದಲ್ಲಿ ಜನರ ಅಭಿವೃದ್ಧಿಗೆ ತಕ್ಕಂತೆ, ಜನರ ಯೋಚನೆಗೆ ತಕ್ಕಂತೆ ಒಂದು ಈ ಥರದ ಒಂದು ಫರ್ನಿಚರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಒಂದು ನಮ್ಮ ಹತ್ತಿರದಲ್ಲಿ ತೊಕ್ಕೋಟಿನ ಆಸ್ವಾಸಿನಲ್ಲಿ ಇರುವಂಥದ್ದು ನಮಗೆ ಒಂದು ಹೆಮ್ಮೆ ತರುವಂಥ ವಿಷಯ. ನೋಡಿ ತುಂಬ ಖುಷಿಯಾಯಿತು. ನಮ್ಮ ಎಲ್ಲ ಆಸ್ವಾಸಿನಲ್ಲಿ ನಮಗೆ ನಮ್ಮ ಕಾವೇರಿಗೆ ಹತ್ತಿರವೇ ಇರ್ತದಲ್ಲ, ತುಂಬ ಖುಷಿ. ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಾಗಿ ಎಲ್ಲರ ಹತ್ರ, ಅಂದರೆ ಇದರ ಬಗ್ಗೆ ಒಂದು ಈಗ ಆಧುನೀಕರಣ ಅಂದರೆ ಈಗ ಜನರಿಗೆ ತಕ್ಕಂತೆ ಸಿಗುವಂಥ ಒಂದು ಎಲ್ಲ ಸಂಗ್ರಹಾಲಯ ಇಲ್ಲಿ ಇದೆ. ನೋಡಲು ಖುಷಿ ಆಗ್ತಾ ಇದೆ. ಬಂದು ನೋಡಿ ಮತ್ತೆ ನೀವು ಖರೀದಿಸಿ ಅಂತ ಹೇಳುವುದು ಎಲ್ಲರಿಗೂ ಇವರು ಒಳ್ಳೆಯ ಅಭಿವೃದ್ಧಿ ಆಗಲಿ ಮತ್ತು ನಮಗೆ ಇದರ ಪ್ರಯೋಜನ ಸಿಗಲಿ ಎಂದು ಹಾರೈಸಿ. ಶೋರೂಮನ್ನು ನೋಡಿ ಬಂದಿದ್ದಾಗಿದೆ. ನಾನು ಕರ್ನಾಟಕ ಬ್ಯಾಂಕಿನ ಒನ್ ಆಫ್ ದಿ ಎಕ್ಸಿಕ್ಯೂಟಿವ್ ಇರ್ತೇನೆ. ಏನೊಂದು ಹೆಮ್ಮೆ ವಿಷಯ ಅಂದರೆ ನಾವು ಇವತ್ತು ಏನು ಒಂದು ಅವರಿಗೆ ಹಣದ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ, ಒಂದೊಂದು ರೂಪಾಯಿಯನ್ನು ಕರೆಕ್ಟ್ ಒಂದು ಒಳ್ಳೆಯ ರೀತಿಯಲ್ಲಿ ವಿನಿಯೋಗಿಸಿ ಇಷ್ಟೊಂದು ಒಳ್ಳೆಯ ಶೋರೂಮ್ ಇಲ್ಲಿ ಬಂದಿದೆ. ಒಳಗೆ ಹೋಗಿ ನೋಡಿದ್ದೇನೆ. ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಬಂದಿದೆ. ಒಳ್ಳೆಯ ಒಂದು ಪ್ಲ್ಯಾನ್ ಅವರ ಏನು ಇದೆ ಅದನ್ನು ಕರೆಕ್ಟಾಗಿ ಅವರು ಅದನ್ನು ವಿನಿಯೋಗಿಸಿದ್ದಾರೆ. ಕನ್ನಡ ಬ್ಯಾಂಕ್ ನಮಗೂ ಈ ಕನ್ನಡ ಬ್ಯಾಂಕಿಗೆ ಒಂದು ಬಹಳಷ್ಟು ಹೆಮ್ಮೆ. ಇವರಿಗೆ ನಾವು ಇವರ ಒಂದು ಈ ಒಂದು ಇವರ ಬಿಸ್ನೆಸ್ನಲ್ಲಿ ನಾವು ಭಾಗಿಯಾಗಿದ್ದಕ್ಕೆ ನಮಗೊಂದು ಹೆಮ್ಮೆಯ ವಿಷಯ ಇದು. ವಿಠಲ್ ಕುಲಾಲ್ ಅವರಿಗೆ ಹಾಗೂ ಅವರ ಈ ಎಲ್ಲ ಮುಂದೆ ಮಾಡುವಂಥ ಎಲ್ಲ ಅವರ ಬಿಸ್ನೆಸ್ಸಿಗೆ ಒಳ್ಳೆಯದಾಗಲಿ, ದೇವರವರಿಗೆ ಶುಭ ಹಾರೈಸಲಿ.